ಹೇಳಲಿಕ್ಕೆ ಏನಿಲ್ಲ. ಇದು ಬಸ್ ಸ್ಟ್ಯಾಂಡ್ ಅಂತ ನಾನು ಹೇಳುವುದಿಲ್ಲ. ಇದೊಂದು ಲವರ್ಸ್ ಪಾರ್ಕ್. ಬಸ್ ಅಲ್ಲಿ ಯಾಕೆ ನಿಲ್ಲಿಸ್ತಾರೆ? ನಿಮಗೆ ಬಸ್ ಒಳಗೆ ತರ್ಲಿಕ್ಕೆ ಆಗದವರು ಬಸ್ ಸ್ಟ್ಯಾಂಡ್ ಯಾಕೆ ಕಟ್ಟಿದ್ದು? ಇಲ್ಲಿ ಏನು ಫ್ರೀ ಉಂಟು, ಜಾಗ ಇಲ್ಲ. ಕಾಲೇಜ್ ಮಕ್ಕಳು ಶಾಲೆ ಮಕ್ಕಳು ಬಂದು ಅಲ್ಲಿ ಕೂತ್ಕೊಳ್ತಾರೆ, ಜಗಳ ಮಾಡ್ತಾರೆ, ಹೋಗ್ತಾರೆ, ತಿಂತಾರೆ, ಬರ್ತಾರೆ, ಹೋಗ್ತಾರೆ ಅಷ್ಟೇ. ಮೇಲೆ ಹೋಗ್ಲಿಕ್ಕೆ ಅಲೌ ಇಲ್ಲ ಅಂತ ಕೆಲವು ನಾವು ಎಷ್ಟು ಕಾಯ್ಬಹುದು, ನಂಗೆ ಕಾಯ್ಲಿಕ್ಕೆ ಆಗುದಿಲ್ಲ. ಇವ್ರು ನೋಡಿದ್ರೆ ಹುಡುಗಿಯರು ಗೊಬ್ಬ ಆಗ್ತಾರೆ, ಗುಡಿಸೋರು, ಅವರನ್ನು ಕಣ್ ತಪ್ಪಿಸಿ ಹೋಗ್ತಾರೆ, ಫೋಟೋ ತೆಗಿತಾರೆ, ಕಿಸ್ ಕೊಡ್ತಾರೆ, ಎಲ್ಲ ಮಾಡ್ತಾರೆ. ಹುಡುಗಿಯರು ಹುಡುಗರು ಇದೇ ಮಾಡುದು. ಎಲ್ಲ ಜಾತಿ ಬಂದು ನಮ್ದು ಜಾತಿ ನಿಮ್ದು ಜಾತಿ ಯಾರ ಜಾತಿ ಅಂತ ಎಲ್ಲ ಬರ್ತದೆ. ಮತ್ತೆ ಗಲಾಟೆ ಮಾಡ್ಕೊಂಡು ಮೊಬೈಲ್ ಇಟ್ಕೊಂಡು ಓಡ್ಕೊಂಡು ಎಲ್ಲ ಇರ್ತಾರೆ. ನಾವೀಗ ಇರುವಂತಹದ್ದು BC ರೋಡ್ ನ ಬಸ್ ಸ್ಟ್ಯಾಂಡ್ ನಲ್ಲಿ. ಇದು BC ರೋಡಿನ ಬಸ್ ಸ್ಟ್ಯಾಂಡ್. ಇಲ್ಲೇ ಚೇತನ್ ಅನ್ನೋ ವ್ಯಕ್ತಿ ಯುವತಿಯನ್ನ ಹತ್ಯೆ ಮಾಡಿರುವಂತದ್ದು. ಈ ಬಸ್ ಸ್ಟ್ಯಾಂಡ್ ನ ಒಳಭಾಗವನ್ನ ತಾವೀಗ ನೋಡ್ತಾ ಇದ್ದೀರಿ. ಇದು ಒಳಭಾಗ. ಇಲ್ಲಿ ನಿತ್ಯ ನರಕಯಾತನೆ ಅನ್ನುವಂಥದ್ದು ಮತ್ತು ಇಲ್ಲಿಯವರು ಅದನ್ನ ನಿತ್ಯ ನೋಡ್ತಾ ಇರ್ತಾರೆ. ಈ ಬಸ್ ಸ್ಟ್ಯಾಂಡಿನ ಅವ್ಯವಸ್ಥೆ, ಬಸ್ ಸ್ಟ್ಯಾಂಡ್ ನಲ್ಲಿ ಇರ್ತಕ್ಕಂತಹ ವ್ಯವಸ್ಥೆಗಳೆಲ್ಲವನ್ನು ಕೂಡ ನಿತ್ಯ ನೋಡ್ತಾ ಇರ್ತಾರೆ. ನಾನು ಇಲ್ಲಿಯ ವ್ಯಾಪಾರಸ್ಥರನ್ನ ಮಾತಾಡಿಸ್ಬೇಕು. ಮೇಡಮ್ ನಮಸ್ತೆ. ಏನ್ ಹೇಳ್ತೀರಿ ನಿಮ್ಮ ಬಸ್ ಸ್ಟ್ಯಾಂಡ್ ಬಗ್ಗೆ? ಎಲ್ಲ ಬಸ್ ಸ್ಟ್ಯಾಂಡ್ ಬಗ್ಗೆ ಹೇಳುವುದೇನು ಸರಿ, ನಿಮಗೆಲ್ಲ ಕಾಣ್ತದೆ. ಹೇಳಲಿಕ್ಕೆ ಏನಿಲ್ಲ. ಇದು ಬಸ್ ಸ್ಟ್ಯಾಂಡ್ ಅಂತ ನಾನು ಹೇಳುವುದಿಲ್ಲ. ಮತ್ತೆ ಇದೊಂದು ಲವರ್ಸ್ ಪಾರ್ಕ್. ಲವರ್ಸ್ ಪಾರ್ಕ್ ಹೇಗೆ ಹೇಗೆ ಅಂತಂದ್ರೆ ಬಸ್ ಸ್ಟ್ಯಾಂಡ್ ಎಲ್ಲ ಬಸ್ ಬಂದು ಇಲ್ಲಿ ಬರ್ಬೇಕಲ್ಲ. ಬಸ್ ಸ್ಟ್ಯಾಂಡ್ ಇಲ್ಲಿ ಕಟ್ಟಿದ್ದಾರೆ, ಕೋಟಿ ಕಟ್ಲಿದ್ದು. ಅಲ್ಲಿ ಯಾಕೆ ಬಸ್ ನಿಲ್ಲಿಸ್ತಾರೆ? ಬಸ್ ಅಲ್ಲಿ ಯಾಕೆ ನಿಲ್ಲಿಸ್ತಾರೆ? ನಿಮಗೆ ಬಸ್ ಒಳಗೆ ತರ್ಲಿಕ್ಕೆ ಆಗದವ್ರು ಬಸ್ ಸ್ಟ್ಯಾಂಡ್ ಯಾಕೆ ಕಟ್ಟಿದ್ದು? ಹೌದಲ್ಲ. ಬಸ್ ಅನ್ನೆಲ್ಲ ಅಲ್ಲಿ ನಿಲ್ಲಿಸುವುದು, ಬಸ್ ಎಲ್ಲ ಅಲ್ಲಿ ಬ್ಲಾಕ್ ಆಗುವುದು. ಇಲ್ಲಿ ನಮ್ ಫ್ಲೈಓವರ್ ನ ಮೇಲೆ ಬರ್ಲಿ, ಫ್ರೀ ಉಂಟು. ಇಲ್ಲಿ ಎಷ್ಟು ದೊಡ್ಡ ಕ್ಲೀನ್ ಉಂಟು, 3 ಸಲ ಹೊಳಿತಾರೆ, ಹೊರಸ್ತಾರೆ. ಇಲ್ಲಿ ಕೂತ್ಕೊಳ್ಳಿ, ಎಲ್ಲ ನೆಲದಲ್ಲಿ ಕೂತ್ಕೊಂಡ್ರೆ ಇವರ ಬಟ್ಟೆಯಲ್ಲಿ ಮಣ್ಣಾಗಲ್ಲ, ಅಷ್ಟು ಕ್ಲೀನ್ ಉಂಟು ಬಸ್ ಸ್ಟ್ಯಾಂಡ್. ಟಾಯ್ಲೆಟ್ ಉಂಟು, ಕುಡಿಯಲಿಕ್ಕೆ ನೀರುಂಟು. ಅಲ್ಲಿ ಯಾಕೆ ನಿಲ್ಲಿಸ್ತಾರೆ ಬಸ್? KSRTC ಯಾರ ಹಣದಿಂದ ಕಟ್ಟಿದ್ದು ನೀವು? KSRTC ಬಸ್ ಸ್ಟ್ಯಾಂಡ್. ನಾನು ಎಷ್ಟು ಗೊತ್ತಾ, ಕೊರೋನಾ ಸ್ಟಾರ್ಟ್ ಆಗುವಾಗ ಅಂಗಡಿಯಲ್ಲಿ ಇದ್ದೇನೆ, ಇಲ್ಲಿವರೆಗೆ ಇದ್ದೇನೆ. ಇಷ್ಟು ಸಲ ನಾನು ಯಾರ ಹತ್ರ ಹೇಳಿ 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 ಸಾಕಾಯ್ತು. ಎಷ್ಟೋ ಜನ ಪೇಪರ್ನವರು ಹಾಕಿದ್ದಾರೆ, ಇವರಿಗೆ ಏನು ಕ್ಯಾರ್ ಇಲ್ಲ. ನಾನು ಕಾಂಗ್ರೆಸ್, ನಾನು BJP, ನಾನು ಕಾಂಗ್ರೆಸ್ ಮಾಡಿದ್ದು, BJP ಮಾಡಿದ್ದು ಅಷ್ಟೇ ಇವರಿಗೆ. ರಾಜ್ಯಕ್ಕೆ ಬಿಟ್ಟರೆ ಬೇರೆ ಏನಿಲ್ಲ. ಲವರ್ಸ್ ಪಾರ್ಕ್ ಅಂತ ಹೇಳಿದ್ರಿ ಮೇಡಮ್, ಏನ್ ನಡೀತದೆ ಇಲ್ಲಿ? ಅದೇ ಇಬ್ರು ಯಾರು ಉಳಿದವರು ಬರುವುದಿಲ್ಲ. ಇಲ್ಲಿ ಏನು ಫ್ರೀ ಉಂಟು, ಜಾಗ ಇಲ್ಲ. ಕಾಲೇಜ್ ಮಕ್ಕಳು ಶಾಲೆ ಮಕ್ಕಳು ಬಂದು ಅಲ್ಲಲ್ಲಿ ಕೂತ್ಕೊಳ್ತಾರೆ, ಜಗಳ ಮಾಡ್ತಾರೆ, ಹೋಗ್ತಾರೆ, ತಿಂತಾರೆ, ಬರ್ತಾರೆ, ಹೋಗ್ತಾರೆ ಅಷ್ಟೇ. ಮತ್ತೆ ಇಲ್ಲಿ ಏಜ್ ಅವ್ರು ಬಂದು ಏನ್ ಕುಳಿತು ಸಂಜೆ ಒಂದು 5 ಜನ ಬರ್ತಾರೆ ನಮ್ಮವರು. KSRTC ಅಲ್ಲ, ಡಿಪಾರ್ಟ್ಮೆಂಟ್ ಬೇರೆಯವರು, ಪರ್ಸನ್, ಏಜ್ ಪರ್ಸನ್. ಅವ್ರು ಅಲ್ಲಿ ಕೂತ್ಕೊಳ್ತಾರೆ. ನಾನು ಎಲ್ಲಿ ನಾನು ಇರ್ತೇನೆ ಅಲ್ಲಿ ಅವ್ರು ಕೂತ್ಕೊಳ್ತಾರೆ. ನಾನು ಹೊರಟು ಹೋಗುವಾಗ ಅವರು ಹೋಗ್ತಾರೆ. ಪಾಪ ಇಲ್ಲಿ ಮೇಲೆ ಎಲ್ಲ ಹೋಗ್ತಾರಂತೆ ನನಗೆ ಗೊತ್ತಿಲ್ಲ. ನಾನು ನೋಡುವಾಗ ಹೇಳ್ತೇನೆ, ಮೇಲೆ ಹೋಗ್ಲಿಕ್ಕೆ ಅಲೌ ಇಲ್ಲ ಅಂತ. ಕೆಲವು ನಾವು ಎಷ್ಟು ಕಾಯ್ಬಹುದು, ನಂಗೆ ಕಾಯ್ಲಿಕ್ಕೆ ಆಗುದಿಲ್ಲ. ಇವ್ರು ನೋಡಿದ್ರೆ ಹುಡುಗಿಯರು ಗೊಬ್ಬೆ ಆಗ್ತಾರೆ, ಗುಡಿಸೋರು, ಅವರನ್ನು ಕಣ್ ತಪ್ಪಿಸಿ ಹೋಗ್ತಾರೆ. ಇಲ್ಲಿ ಫೋಟೋ ತೆಗಿತಾರೆ, ಕಿಸ್ ಕೊಡ್ತಾರೆ, ಎಲ್ಲ ಮಾಡ್ತಾರೆ. ಇಲ್ಲಿ CC ಹಾಕಿದ್ದಾರೆ. CC ಹಾಕುವಾಗ ನಾನೊಂದು ಹೇಳಿದೆ ಸರ್, ಅದು ಒಂದು CC ಹಾಕುವಾಗ ಮೇಲೆ ಇಲ್ಲಿ ಹತ್ತುವುದು ಕಾಣ್ಲಿ ಅಂತ. ಅದು ನಾನು ನಿಮಗೆ ತೋರಿಸ್ತೇನೆ, ಅದು ಅಲ್ಲ ಕಾಣ್ತದೆ ಅಂತ ಹೇಳ್ತೇನೆ. ನಾನು ಮತ್ತೆ ಹೋಗುವಾಗ ಸೀದಾ ಓಡಿದ್ದಾನೆ, ಮಾಡ್ಲಿಲ್ಲ. ಅದನ್ನಾದ್ರೂ ತೋರಿಸಿದಾರ? ಇಲ್ಲ. ಇಲ್ಲಿ ಬಸ್ ಸ್ಟ್ಯಾಂಡ್ ಹತ್ರ ನೀರು ಬೀಳ್ತದೆ, ಎಲ್ಲ ಜಾರಿ ಬೀಳ್ತಾರೆ. ಇವತ್ತೊಂದು ಹೆಂಗಸು ಬಿದ್ದು ಸಾಯ್ಬೋದಿತ್ತು, ಡಯಾಲಿಸಿಸ್ ಹೋಗುವವರು. ಅವ್ರು ಬೇಕಾದ್ರೆ ಬರ್ತಾರೆ, ಬಂಟ್ವಾಳದವ್ರು. ಅವರು ಬಿದ್ದು ಸಾಯಿ ಹೋಗಿದ್ದಾರೆ. ಮೊನ್ನೆ ಏನ್ ಗೊತ್ತಾ, ಕಾಂಟ್ರಾಕ್ಟ್ ಕೆಲಸ ಮಾಡುವವರನ್ನು ಇಲ್ಲಿ ಸೀಟ್ ಕೆಲಸ ಮಾಡಿಸಿದ್ರೆ ಆಗ್ತದ? ಮಾಡಿಸಿದ್ದಾರೆ ನೋಡಿ. ನೀವು ಸೈಡಲ್ಲಿ ಹೋಗಿ, ಮಳೆ ಹೋಗಿ, ಈ ತಲೆಯಿಂದ ಆ ತಲೆ ಹೋಗಿ, ಎಲ್ಲ ಪಾಮಾಜಿ ಹಿಡಿದು ಬೀಳ್ತಾರೆ. ಇಲ್ಲಿ ಹತ್ತುವಾಗ ಒಂದು ಎಷ್ಟು ಜನ ಬಿದ್ದಾಯ್ತು. ಈ ಸಲ ಮಳೆ ಕಡಿಮೆ ಆದ ಕಾರಣ ಸ್ವಲ್ಪ ಇದುಂಟು, ಇಲ್ಲದ್ರೆ 3-5 ಜನ ಬೀಳ್ತಾರೆ. ನಾನೇ ಹೋಗುವಾಗ ಜಾರಿ ಬೀಳ್ತೇನೆ. ಮತ್ತೆ ಉಳಿದ ಅದನ್ನು ಸರಿ ಮಾಡ್ಲಿಕ್ಕೆ ಆಗುದಿಲ್ಲ. ಇಷ್ಟು ಕೋಟಿ ಬಸ್ ಸ್ಟ್ಯಾಂಡ್ ಕಟ್ಟುವಾಗ ಇದು ಕಾಣುವುದಿಲ್ಲ ಅವರಿಗೆ. ಇದನ್ನು ಕಟ್ಟಿದವ ಇಲ್ವಾ? MLA ಇಲ್ವಾ? MP ಇಲ್ವಾ? ಯಾರು ಇಲ್ವಾ? ಇಲ್ಲಿ KSRTCಗೆ ಯಾರ ಹಣದಿಂದ ಕಟ್ಟಿದ್ದೀರಾ ನೀವು ಬಸ್ ಸ್ಟ್ಯಾಂಡ್? ಈಗ ಇಲ್ಲಿ ಬಸ್ ಸ್ಟ್ಯಾಂಡ್ ಅಲ್ಲಿ ನಿಲ್ಲಿಸುವುದು. ಇಲ್ಲಿ ಬಂದ್ರೆ ಇಲ್ಲಿ ಜನ ಇರ್ತಾರೆ. ಸಂಜೆವರೆಗೆ ಒಂದು 7 ಗಂಟೆ, 7:30, 8 ಗಂಟೆವರೆಗೆ ಅಷ್ಟು ಜನ ಇರ್ತಾರೆ. ಅಷ್ಟೊತ್ತಿಗೆ ನಾವು ಹೋಗುವ ಹಳ್ಳಿಯ ಮಕ್ಕಳೆಲ್ಲ ಹೋಗಿರ್ತಾರೆ. ಮತ್ತೆ ಏನಾದ್ರೂ ಯಾರಿಗೆ ಗೊತ್ತಾಗೋದು ಅದು ದೊಡ್ಡದು ಆಗುವುದಿಲ್ಲ. ಈಗ ಹುಡುಗಿ ನಿನ್ನೆ ಕೊಂದಿದ್ದಾರೆ, ಗೊತ್ತಾ? ಅದು ಅಲ್ಲಿ ಜನ ಯಾರು ಇರುವುದಿಲ್ಲ. ನಾನು ಇಲ್ಲಿ ಇರ್ತೀನಿ, TC ಒಬ್ರು ಇರುವುದು. ಅವ್ರು ಏನ್ ಮಾಡ್ತಾರೆ ಅಲ್ಲಿ ಒಬ್ರು ಕೂತ್ಕೊಂಡು? ಅವರಿಗೆ ಒಬ್ಬರಿಗೆ ಆದ್ರೆ ಪಾಸ್ ಕೊಡ್ಬೇಕು, ಅವರು ಟಿಕೆಟ್ ಕೊಡ್ಬೇಕು. ಈಗ 20 ರೂಪಾಯಿದು ಟಿಕೆಟ್ ಅಂತೆ, ಅದೊಂದು ರಾಶಿ ಬೀಳ್ತಾರೆ. ಮತ್ತೆ ನಿಮ್ಮ ಗಂಡಸರದೊಂದು ಪಾಸ್ ಉಂಟು, ಅದು ಕೊಡ್ಬೇಕು. ಈಗ ಅದರಿಂದ ಸ್ಟೂಡೆಂಟ್ ಪಾಸ್ ಎಲ್ಲ ಒಬ್ಬನೇ ಕೊಡ್ಬೇಕು. ಅದ್ರಿಂದ KSRTC ಅವ್ರದ್ದು ಕಂಪ್ಲೇಂಟ್, ಫೋನ್, ಅದು ಇದು ಅಂತ ಬರ್ತದೆ. ಇಲ್ಲಿ 1-2 ಜನ TCಯನ್ನು ರಾತ್ರಿ ಇಡುವುದು ಆಗುದಿಲ್ವಾ? ಇವ್ರು ಬಸ್ ಸ್ಟ್ಯಾಂಡ್ ದಿಬ್ಬದಲ್ಲಿ 3 ಜನ ಇದ್ದಾರೆ. ಇಲ್ಲಿ 1-2 TCಯನ್ನು ಇಡ್ಲಿಕ್ಕೆ ಇವ್ರಿಗೆ ಗೊತ್ತಿಲ್ವಾ? ಈಗ
ನೀವು ಈ ಮಕ್ಕಳಿಗೆಲ್ಲ ಬುದ್ಧಿವಾದ ಎಲ್ಲ ಹೇಳಿದೀರಾ? ಹೇಳಿದ್ದೀನಿ, ಯಾವಾಗ್ಲೂ ಹೇಳ್ತಾನೆ. ಕೆಲವರು ಬರ್ತಾರೆ, ಕೆಲವರಿಗೆ ಬೈಕೊಂಡು ಹೋಗ್ತಾರೆ. ಯಾವಾಗ್ಲೂ ಹೇಳ್ತಾನೆ ನಂಗೆ ಇವ್ರು ಬಿಡಿಸಲ್ಲ, ಆಚಾರ್ಯರದ್ದು ಜೋಕಲು ಬೋಡಿಗೆ ಹೋಗ್ಬಾರ್ದು ಅಂತ. ನಾನು ಎದುರೆದ್ರೆ ಮಾತಾಡ್ತೀನಿ. ನಿಮ್ಮ ಹೆಸರು ಇಲ್ಲೇ ಮೇಡಮ್? ತೆಗೆದು ಕೊಡ್ತಾರೆ, ತಿಂತಾರೆ, ಎಲ್ಲ ಹೋಗ್ತಾರೆ, ತಿನ್ನುವುದಿಲ್ಲ ಅಂತೆಲ್ಲ ಹೇಳುದು. ಆದ್ರೂ ಹುಡುಗಿಯರು ಹುಡುಗರು ಇದೇ ಮಾಡುದು, ಬಿಂದಾಸ್. ಬಿಂದಾಸ್. ಎಲ್ಲದ ಜಾತಿ ಬಂತು, ನಮ್ದು ಜಾತಿ ನಿಮ್ದು ಜಾತಿ ಯಾರ ಜಾತಿ ಅಂತಲ್ಲ, ಎಲ್ಲ ಬರ್ತಾರೆ. ಮತ್ತೆ ಗಲಾಟೆ ಮಾಡ್ಕೊಂಡು ಮೊಬೈಲ್ ಹಿಡ್ಕೊಂಡು ಓಡ್ಕೊಂಡು ಎಲ್ಲ ಇರ್ತಾರೆ. ಯಾರೇನು ಇವರನ್ನು ಇಡ್ತಾರೆ, ಯಾರು ಗೊತ್ತಲ್ಲ, ವಾಚ್ಮ್ಯಾನ್ ಅನ್ನು ಇಡ್ತಾರೆ, ಎಂತಕ್ಕೂ ಆಗದವರನ್ನು. ಅವರು ಅದಕ್ಕಿಂತ ದೊಡ್ಡ ಫ್ರಾಡ್, ಅವರನ್ನು ಇಡ್ತಾರೆ. ಇವರಿಗೆ KSRTC ಅವರನ್ನು ಇಡ್ಲಿಕ್ಕೆ ಆಗುದಿಲ್ವಾ? ಓಕೆ, ನಿಮ್ಮ ಹೆಸರು ಮೇಡಮ್? ನನ್ನ ಹೆಸರು ಕೋಕಿಲ ಶೆಟ್ಟಿ ಅಂತ. ಓಕೆ, ಇದು ಕೋಕಿಲ ಶೆಟ್ಟಿ ಅವರ ಮಾತು. ನಿತ್ಯ ಏನ್ ನೋಡ್ತೇವೆ ನಾವು ಅದನ್ನ ಅವ್ರು ಹೇಳ್ತಾ ಇದ್ದಾರೆ. ನಿತ್ಯ ಇಲ್ಲಿ ಇದೊಂದು ಬಸ್ ಸ್ಟ್ಯಾಂಡ್ ಅನ್ನೋದಕ್ಕಿಂತ ಅವ್ರು ಹೇಳ್ತಾ ಇರುವಂತದ್ದು ಲವರ್ಸ್ ಪಾರ್ಕ್ ಅಂತ ಹೇಳ್ತಾರೆ. ಅಂದ್ರೆ ಹಾಗಾಗಿದೆ ಅನ್ನುವಂಥದ್ದು.